ತರಿಗಿಡ ತಗದಿಂ ತರಿಗಿಡ ತಗದಿಂ ತರಿಗಿಡ ತಗದಿಂ ಸರಿಗಿಡ ತಗದಿಂ ತರಿಗಿಡ ತಗದಿಂ ತದ್ದಿಂ ಗಿನ್ನದಿಂ ತದ್ದಿಂ ಗಿಡದ ತರಿಗಿಡ ತಗದಿಂ ಗಿಡದ ತರಿಗಿಡ ತಗದಿಂ ಗಿಡದ ತರಿಗಿಡ ತಗದಿಂ ಸರಿಗಿಡ ತಗದಿಂ ತರಿಗಿಡ ತಗದಿಂ ತದ್ದಿಂ ಗಿನ್ನದಿಂ ತದ್ದಿಂ ತಾಕಿಡದ ತರಿಗಿಡ ತಗದಿಂ ತಾಕಿಡದ ತರಿಗಿಡ ತಗದಿಂ ತಾಕಿಡದ ತರಿಗಿಡ ತಗದಿಂ ಸರಿಗಿಡ ತಗದಿಂ ತರಿಗಿಡ ತಗದಿಂ ತದ್ದಿಂ ಗಿನ್ನದಿಂ ತದ್ದಿಂ ಜಗದೊಳಗೆ ತಾನಾಗಿ ತಾನು ಜಗವಾಗಿ ಜಗದ ಜೀವಿಗಳಿಗೊಡೆಯನಾಗಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಎಂಬ ತತ್ವವನ್ನು ಜಗದೊಳಗೆ ನಿಲ್ಲಿಸಿ ಸತ್ಯವನ್ನು ಗೆಲ್ಲಿಸಿ ಜಗವ ಬೆಳಗುವ ಜಗದಾನಂದಮಯ ಚಿನ್ಮಯ ಜ್ಯೋತಿಗೆ ಶಿರವ ಬಾಗುವೆವು. ಮನದ ತಿಳಿಗೊಳವ ಕಳೆದು ಭಾವನವನೀತವನು ತೆಗೆದು ಸಪ್ತರಾಗ ಸಪ್ತವರ್ಣ ನವರಸಗಳಲ್ಲಿ ಎರಕವನ್ನು ಹೊಯ್ದು ಜಗದೊಳಗೆ ಸೌಂದರ್ಯ ನೆಲೆಗೊಳಿಸಿ ಜಗವೆಲ್ಲ ಚೈತನ್ಯವೆನಿಸಿ ಅನುಪಮ ಲೀಲೆಯಲ್ಲಿ ಮೈವೆತ್ತ ಕಲಾ ಮಾತೆಗೆ ನಮಿಸಿ ನಟನ ರಂಗಭೂಮಿ ತರಂಗಿಣಿಗೆ ವಂದಿಸಿ ಶಾಂತ ಚಿತ್ತದಿ ಕುಳಿತಿರುವ ಸಭೆಗೆ ಕೈ ಮುಗಿದು ಅಭಿನಯಿಸುವೆವು ಈ ನೃತ್ಯ ರೂಪಕವ. ಸನಿಧನಿ ಸದ ಮಗ ಸಗ ಮಧ ನಿಧ ಮಧನಿ ಸ ಸಗ ಸನಿ ಧನಿ ರಮ ದಸ ಗ ಮ ಗ ನಿ ಸ ಸನಿಧನಿ ಸದ ಮಗ ಸಗ ಮಧ ನಿಧ ಮಧನಿ ಸ ಸಗ ಸನಿ ಧನಿ ರಮ ದಸ ಗ ಮ ಗ ನಿ ಸ ಸನಿಧನಿ ಸದ ಮಗ ಸಗ ಮಧ ನಿಧ ಮಧನಿ ಸ ಸಗ ಸನಿ ಧನಿ ರಮ ದಸ ಗ ಮ ಗ ನಿ ಸ. ಮಂಗಳಾದೇವಿ ನೆಲೆಸಿರುವ ಈ ಶುಭಕರ ನಾಡು ಮಂಗಳಾಪುರವಾಗಿ ಖ್ಯಾತಿ ಪಡೆದು ಈಗ ಮಂಗಳೂರು ಆಗಿ ಜನಪ್ರಿಯವಾಗಿರುವುದು ವಿವಿಧ ಸಾಧನೆಗಳ ಕಾರಣಕ್ಕಾಗಿ ಚರಿತ್ರೆಯ ಪುಟದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ಈ ನಗರ ಸಾಧಕ ಜೀವನಕ್ಕೆ ಸಾಮರಸ್ಯದ ಬದುಕಿಗೆ ಒಡಲಾಗಿರುವುದು. ಮಂಗಳ ನಾಡಿದು ಮಂಗಳ ಬೀಡಿದು ಮಂಗಳ ಊರಿದು ಸುಂದರವು. ಮಂಗಳ ನಾಡಿದು ಮಂಗಳ ಬೀಡಿದು ಮಂಗಳ ಊರಿದು ಸುಂದರವು. ಕಡಲಿನ ಅಲೆಗಳ ಮಂಜುಳನಾದಕ್ಕೆ ತಲೆದೂಗುವ ಸಿರಿಯಂಗಳವು. ಮಂಗಳ ನಾಡಿದು ಮಂಗಳ ಬೀಡಿದು ಮಂಗಳ ಊರಿದು ಸುಂದರವು. ತೆಂಗುಗಳಡಿಕೆಯ ಹಸುರಿನ ತೋರಣ ಭತ್ತದ ತೆನೆಗಳ ಹೂರಣವು. ತೆಂಗುಗಳಡಿಗೆಯ ಹಸುರಿನ ತೋರಣ ಭತ್ತದ ತೆನೆಗಳ ಹೂರಣವು. ಮುಗಿಲಿನ ಎತ್ತರ ಪಶ್ಚಿಮ ಘಟ್ಟವು ಗಿಡ ಮರ ಚಿಗುರಿನ ಆಲಯವು. ಮುಗಿಲಿನ ಎತ್ತರ ಪಶ್ಚಿಮ ಘಟ್ಟವು
ಆಲಯವು ಮಂಗಳ ನಾಡಿದು ಮಂಗಳ ಬೀಡಿದು ಮಂಗಳ ಊರಿದು ಸುಂದರವು ಕಲೆಗಳಿಗಾಗರ ದೇವಾಲಯಗಳು ಪ್ರಾರ್ಥನಾ ಮಂದಿರ ಶುಭಕರವು ಕಲೆಗಳಿಗಾಗರ ದೇವಾಲಯಗಳು ಪ್ರಾರ್ಥನಾ ಮಂದಿರ ಶುಭಕರವು ಶಿಕ್ಷಣ ಕ್ರಾಂತಿಗೆ ನೆಲೆವೀಡಾಗಿಹ ವಿದ್ಯಾದೇಗುಲ ಜನರೊಲವು ಶಿಕ್ಷಣ ಕ್ರಾಂತಿಗೆ ನೆಲೆವೀಡಾಗಿಹ ವಿದ್ಯಾದೇಗುಲ ಜನರೊಲವು ಮುಸಲಿಂ ಕ್ರೈಸ್ತರು ಜೈನರು ಒಮ್ಮತದಿಂದಲಿ ಬಾಳಿದರು ವಿಧ ವಿಧ ಕ್ಷೇತ್ರದಿ ಮುನ್ನಡೆ ಸಾಧಿಸಿ ಜಗದೊಳು ಕೀರ್ತಿಯ ಪಡೆದಿದರು ಜಗದೊಳು ಕೀರ್ತಿಯ ಪಡೆದಿದರು ಜಗದೊಳು ಕೀರ್ತಿಯ ಪಡೆದಿದರು ವಿಕಾಸದ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಈಗ ಶತಮಾನೋತ್ತರ ಬೆಳ್ಳಿ ಹಬ್ಬದ ಸಂಭ್ರಮ. ತಾನು ನಡೆದು ಬಂದ ದಾರಿಯ ಹೆಜ್ಜೆ ಗುರುತುಗಳನ್ನು ಒಮ್ಮೆ ಹಿಂತಿರುಗಿ ನೋಡಬೇಕೆಂಬ ಬಯಕೆ. ಬನ್ನಿ, ಆ ದೃಶ್ಯಗಳನ್ನು ಈಗ ವೀಕ್ಷಿಸುವ. ಮಂಗಳೂರಿನ ಧರ್ಮ ಪ್ರಾಂತಕ್ಕೆ 125 ವರುಷ. ಮಂಗಳೂರಿನ ಧರ್ಮ ಪ್ರಾಂತಕ್ಕೆ 125 ವರುಷ. ದಿವ್ಯ ಸಂಭ್ರಮ ಆತ್ಮ ಸಂಗಮ ಮನದೊಳು ತುಂಬಿದ ಹರುಷ. ದಿವ್ಯ ಸಂಭ್ರಮ ಆತ್ಮ ಸಂಗಮ ಮನದೊಳು ತುಂಬಿದ ಹರುಷ. ನೋಡ ಬನ್ನಿರಿ ಹಾಡ ಬನ್ನಿರಿ ಕುಣಿಯೋಣ ಮೈ ಮನ ಹಿಕ್ಕಿ. ಶುಭವ ಹೇಳುವ ಹಾಡ ಹಾಡುವ ಒಬ್ಬರಿಗೊಬ್ಬರು ಒಕ್ಕಿ. ಒಬ್ಬರಿಗೊಬ್ಬರು ಒಕ್ಕಿ. ಒಬ್ಬರಿಗೊಬ್ಬರು ಒಕ್ಕಿ. ಇದು ಭೂಮಂಡಲ, ಅನಂತ ಚೈತನ್ಯದ ಮಂದಿರ. ಉದಯ ರವಿಯ ಹೊಳೆವ ಕಿರಣ ಸ್ಪರ್ಶದಿಂದ ಸದಾ ಪುಲಕಿತಗೊಂಡು ಸರ್ವ ಜೀವಿಗಳಿಗೆ ಅಮೃತ ಶಕ್ತಿಯಾಗಿ ಮೈದೋರಿಹುದು. ನದಿಯಾಗಿ, ಬೆಳಕಾಗಿ, ತಂಗಾಳಿಯಾಗಿ, ಗಿರಿ ಶಿಖರ ಬಯಲಾಗಿ ನಾನಾ ರೂಪಗಳ ಧರಿಸಿ ಅನಾದಿ ಕಾಲದಿಂದಲೂ ತನ್ನ ಲೀಲೆಗಳನ್ನು ಮೆರೆಯುತ್ತೇಳು ಈ ಧರಣಿ ದೇವಿ. ಈ ಸೃಷ್ಟಿಯಲ್ಲಿ ಮಾನವ ಸಂತತಿಯ ಉದ್ಭವ ಒಂದು ಅದ್ಭುತ ದೇವಶಕ್ತಿಯ ಪ್ರತಿರೂಪ. ಜ್ಞಾನ ವಿಜ್ಞಾನದ ವಿಕಾಸ, ಭೌತಿಕದಿಂದ ಆಧ್ಯಾತ್ಮಿಕದವರೆಗೆ ಸಾಧನೆ, ಅನ್ವೇಷಣೆ, ಸತ್ಯ ಮಾರ್ಗದ ಆವಿಷ್ಕಾರ, ಮತ್ತೆ ಭೂಗರ್ಭದೊಳಗೆ ಬೆಳಕು ಕತ್ತಲೆಯ ಮೇಲಾಟ. ತಾನೆಂಬ ಅಹಂಕಾರ, ತನ್ನದು ಎಂಬ ಸ್ವಾರ್ಥ, ತನ್ನಿಂದಲೇ ಎಂಬ ಸೊಕ್ಕು, ರೋಷ ದ್ವೇಷ, ಪ್ರತೀಕಾರದ ಆವೇಶ. ಒಮ್ಮೆ ಉನ್ನತಿಯ ಶಿಖರ, ಮತ್ತೊಮ್ಮೆ ಅಧೋಗತಿಯ ಪ್ರಪಾತ. ತಾಕಲಾಡುವ ಮಾನವ ಸಂತತಿ, ಜೀವನದಲ್ಲಿ ನರಳುವ ದುರ್ಗತಿ. ಜಗಕ್ಕೊಮ್ಮೆ, ಯುಗಕ್ಕೊಮ್ಮೆ ದೇವ ಮಾನವರ ಆವಿರ್ಭಾವ.
ಬಡತನ, ಅಜ್ಞಾನ, ಅವಮಾನ, ಶೋಷಣೆಯಿಂದ ಬಳಲಿದ ಮಾನವ ಸಂತತಿಗೆ ಭರವಸೆಯಾದರು. ಆತ್ಮವಿಶ್ವಾಸದ ಬೆಳಕಾದರು. ಸೋತ ಬಾಳಿಗೆ ಪುನಶ್ಚೇತನವಾದರು. ಮಾನವ ಸಂತತಿ ತನ್ನ ಉದ್ಧಾರಕ್ಕಾಗಿ ಹಂಬಲಿಸುತ್ತಿದ್ದ ಕಾಲದಲ್ಲಿ 2000 ವರ್ಷಗಳ ಹಿಂದೆ ಬೆತ್ಲೆಹೆಮಿನಲ್ಲಿ ಉದಯವಾಯಿತು ಮಾತೆ ಮರಿಯಳ ಪುಣ್ಯ ಗರ್ಭದಲ್ಲಿ ದೇವಶಿಶು. ಜನರ ತಪ್ಪನು ಕ್ಷಮಿಸೆ ದೇವನು ನಿಮ್ಮ ತಪ್ಪನು ಕ್ಷಮಿಪನು. ಜನರ ತಪ್ಪನು ಕ್ಷಮಿಸೆ ದೇವನು ನಿಮ್ಮ ತಪ್ಪನು ಕ್ಷಮಿಪನು. ನೀವು ಜನರಿಗೆ ಪ್ರೀತಿ ನೀಡಲು ದೇವ ಪ್ರೀತಿಯ ನಿಮಗದೋ. ಅನ್ಯರಿಲ್ದಲಿ ಕೇಡು ಬಯಸದ ನೀವ್ಯಸಗದಿರಿ ಕೇಡನು. ಪ್ರೀತಿಸುವರನು ನೀವು ಪ್ರೀತಿಸಿ ದ್ವೇಷಿಸುವರನು ಪ್ರೀತಿಸಿ. ಪ್ರೀತಿಸುವರನು ನೀವು ಪ್ರೀತಿಸಿ ದ್ವೇಷಿಸುವರನು ಪ್ರೀತಿಸಿ. ಜಗದ ಹಿತದಲ್ಲಿ ನಿಮ್ಮ ಹಿತವಿದೆ, ಜನರಿಗಾಗಿಯೇ ಶ್ರಮಿಸಿರಿ. ಅಣ್ಣ ತಮ್ಮರು ಅಕ್ಕ ತಂಗಿಯರೆಂಬ ಭಾವನೆ ಬೆಳೆಸಿರಿ. ದಾನಗೈದರೆ ಹಿಗ್ಗಬೇಡಿರಿ, ಹೊಗಳದಿರಿ ನೀವು ನಿಮ್ಮನು. ದೀನ ದಲಿತರ ಸೇವೆ ಮಾಡಿರಿ, ತೃಪ್ತಿಗೊಳ್ವನು ದೇವನು. ಪರರ ಕಷ್ಟಕ್ಕೆ ನೆರವ ನೀಡಿರಿ, ನಿಮಗೆ ನೀವು ಬೆಳಕಾಗಿರಿ. ಪರರ ಕಷ್ಟಕ್ಕೆ ನೆರವ ನೀಡಿರಿ, ನಿಮಗೆ ನೀವು ಬೆಳಕಾಗಿರಿ. ಯೇಸು ಪ್ರಭು ನಡೆದ ದಾರಿಯೇ ಶಿಷ್ಯರ ದಾರಿಯಾಯಿತು. ತಮ್ಮ ಗುರು ಪುನರುತ್ಥಾನ ಹೊಂದಿದ ಬಳಿಕ ಜ್ಞಾನದ ಬೆಳಕನ್ನು ಹಿಡಿದು ಜಗತ್ತಿನೆಲ್ಲೆಡೆಗೆ ನಡೆದರು. ಜನರ ಒಳಿತಿಗಾಗಿ, ಮಾಗಿದ ಪೈರುಗಳ ಕೊಯ್ಯುವುದಕ್ಕಾಗಿ. 12 ಮಂದಿ ಶಿಷ್ಯ ಶಿರೋಮಣಿಗಳಲ್ಲಿ ಇದೋ ಇವರೇ ಸಂತ ಥಾಮಸರು. ಗುರು ಯೇಸುವಿನ ಮಧುರ ವಾಣಿಗಳ ಹಿಡಿದು ಪೂರ್ವ ದೇಶಗಳೆಡೆಗೆ, ಭಾರತಾಂಬೆಯ ಕಡೆಗೆ ನಡೆತಂದರು. ರವಿಯ ಹೊಂಗಿರಣ ಸ್ಪರ್ಶದಿಂದ ದಿವ್ಯ ಚೇತನಳಾಗಿ ಹೊಳೆಯುತ್ತಿರುವ ಓ ಭಾರತ ಭೂಮಿಯೇ, ನೀನೆಷ್ಟು ಪವಿತ್ರಳಾಗಿರುವೆ. ಸುತ್ತಮುತ್ತಲೂ ಕತ್ತಲೆಯು ತುಂಬಿರುವ ಭೂಖಂಡವೆಂದು
ಭಾವಿಸಿದೆ ನಾನು. ನಿತ್ಯ ಸೂರ್ಯನ ಕಿರಣವೆಲ್ಲೆಡೆ ಹರಡಿರುವಾಗ ನಿನ್ನೊಳಗೆ ಕತ್ತಲೆಯು ಎಲ್ಲಿಗುದು ತಾಯಿ. ನಿನ್ನೊಳಗಿನ ಬೆಳಕಿಗೆ ನನ್ನೊಳಗಿನ ಬೆಳಕು, ನನ್ನೊಳಗಿನ ಬೆಳಕಿಗೆ ನಿನ್ನೊಳಗಿನ ಬೆಳಕು. ಯಾವುದು ಯಾವುದಕ್ಕೆ ಸ್ಪಂದಿಸುತ್ತಿಹುದೋ ನಾ ಪುಲಕಿತನಾದೆ ನಿನ್ನ ಸ್ಪರ್ಶದಿಂದ, ನಾ ಪುಲಕಿತನಾದೆ ಓ ಭಾರತ ಭೂಮಿಯೇ. ಹೌದು, ಸಂತ ಥಾಮಸರು ಭಾರತಕ್ಕೆ ಬಂದುದು 1ನೇ ಶತಮಾನದ ಮಧ್ಯಾವಧಿಯಲ್ಲಿ. ತಮ್ಮ ಗುರು ಯೇಸು ಪ್ರಭುಗಳ ಬೋಧನೆಗಳನ್ನು ಇಲ್ಲಿ ಪ್ರಸಾರ ಮಾಡಿ ಕೊನೆಗೆ ಮೈಲಾಪುರ ಎಂಬಲ್ಲಿ ಸಮಾಧಿ ಹೊಂದಿದರು ಎಂಬುದಾಗಿ ತಿಳಿದು ಬರುತ್ತದೆ. ಅದು 15-16ನೇ ಶತಮಾನ. ವಿಜ್ಞಾನ ವಿಕಾಸಗೊಂಡು ಜೀವನ ಹೊಸ ಪರಿಷ್ಕಾರ ಪಡೆದ ಕಾಲ. ವೈಜ್ಞಾನಿಕ ವೈಚಾರಿಕ ಚಿಂತನೆಗಳು ಒಡಮೂಡಿ ಹೊಸ ಅರಿವಿಗೆ ತುಡಿವ ಜಾಗೃತಿ ಮೂಡಿದ ಕಾಲ. ಪುನರುಜ್ಜೀವನದ ಕಾಲ. ಯಂತ್ರಗಳು ಆವಿಷ್ಕಾರಗೊಂಡು ನೂತನ ಸುಧಾರಣೆ ರೂಪುಗೊಂಡ ಕಾಲ. ರೋಮನ್ ಕ್ಯಾಥೋಲಿಕ್ ಧರ್ಮ ಸಭೆಯಲ್ಲಿಯೂ ಹೊಸ ಮಾರ್ಪಾಟುಗಳಾದವು. ಈ ಸಂಪ್ರದಾಯದ ಪೋರ್ಚುಗೀಸರು ಭಾರತದ ಕರಾವಳಿ ಗೋವಾದಲ್ಲಿ ತಮ್ಮ ವಸಾಹತನ್ನು ಸ್ಥಾಪಿಸಿದರು. ಶುಭ ಸಂದೇಶವನ್ನು ಪ್ರಸಾರ ಮಾಡಲು ಅವರ ಜೊತೆಗೆ ಮಿಷನರಿಗಳು ಆಗಮಿಸಿದರು. ಧರ್ಮ ಪ್ರಸಾರದ ಜೊತೆಗೆ ಸಮಾಜ ಸೇವೆಗೂ ನಾಂದಿ ಹಾಡಿದರು. ಜನಸೇವೆಗಾಗಿ ಮೊದಲು ಬಂದಿಳಿದ ಪುಣ್ಯ ಪುರುಷ ಸಂತ ಫ್ರಾನ್ಸಿಸ್ ಝೇವಿಯರ್. ಬನ್ನಿರಿ ಕೇಳಿರಿ ಶುಭ ಸಂದೇಶ, ಬೆಳಕಿನ ದಾರಿಯ ಶುಭ ಸಂದೇಶ. ಬನ್ನಿರಿ ಕೇಳಿರಿ, ಬನ್ನಿರಿ ಶುಭ ಸಂದೇಶ, ಬೆಳಕಿನ ದಾರಿಯ ಶುಭ ಸಂದೇಶ. ಬನ್ನಿರಿ. ಕಳೆಯಲು ಭ್ರಾಂತಿ ಮನದಲ್ಲಿ ಶಾಂತಿ, ಮನದಲ್ಲಿ ಮೂಡಲಿ ವಿಚಾರ ಕ್ರಾಂತಿ. ಕಳೆಯಲು ಭ್ರಾಂತಿ ಮನೆಯಲ್ಲಿ ಶಾಂತಿ, ಮನದಲ್ಲಿ ಮೂಡಲಿ ವಿಚಾರ ಕ್ರಾಂತಿ. ದೇವರ ಭಕ್ತಿ ಜೀವನ ಶಕ್ತಿ, ದೊರೆಯುವುದು ಎಂದರು ಜೀವನ್ ಮುಕ್ತಿ. ದೇವರ ಭಕ್ತಿ ಜೀವನ ಶಕ್ತಿ.
ನಾವೇ, ಅಲ್ಲೆಲ್ಲ ನಾವೇ, ಇಲ್ಲೆಲ್ಲ ನಾವೇ, ಎಲ್ಲೆಲ್ಲೂ ನಾವೇ ಮೆರೆವೆವು. ಬಡತನ ದೈತ್ಯ, ಸ್ಪೃಶ್ಯ ದೈತ್ಯ, ಅನಕ್ಷರ ದೈತ್ಯ, ಎಲ್ಲವೂ ನಾವೇ. ಪಾಪದ ನರಕದ ಪಾಪದ ದೈತ್ಯ, ದೀನತೆ ಹೀನತೆ ಎಲ್ಲವೂ ನಾವೇ. ನಮಗಿಲ್ಲ ಕರುಣೆ, ಕೊಡುವೆವು ಬವಣೆ. ಸಿಕ್ಕಲ್ಲಿ ಮೆಟ್ಟಿ ತಲೆಯನ್ನು ಕುಟ್ಟಿ ಬೆನ್ನಟ್ಟಿ ಹಿಡಿದು ನೆಲಕಿಕ್ಕಿ ಬಡಿದು ರಾಕುತರ ಹಿಂಡಿ ನಮಗದೇ ತಿಂಡಿ. ಎಲ್ಲೆಲ್ಲೂ ನಾವೇ ಮೆರೆವೆವು, ಎಲ್ಲೆಲ್ಲೂ ನಾವೇ ಮೆರೆವೆವು. ಆಲಿಸಿರಿ ಆಲಿಸಿರಿ ಬಂಧುಗಳೇ ನೀವು, ನಾ ಪೇಳ್ವ ಶುಭ ನುಡಿಯ ಆಲಿಸಿರಿ ನೀವು. ಆಲಿಸಿರಿ ಆಲಿಸಿರಿ ಬಂಧುಗಳೇ ನೀವು, ನಾ ಪೇಳ್ವ ಶುಭ ನುಡಿಯ ಆಲಿಸಿರಿ ನೀವು. ದೀನರು ದಲಿತರು ನೀವಾರು ಅಲ್ಲ, ಅಸ್ಪೃಶ್ಯತೆಯ ಅವಮಾನ ನಿಮಗಿಲ್ಲಿ ಇಲ್ಲ. ದುರ್ಬಲರು ಅಲ್ಲ ನೀವು ಬಡವರು ಅಲ್ಲ, ದುರ್ಬಲರು ಅಲ್ಲ ನೀವು ಬಡವರು ಅಲ್ಲ. ದೇವರ ಸಾಮ್ರಾಜ್ಯ ನಿಮಗಿಹುದು ನಂಬಿ, ದೇವರ ಸಾಮ್ರಾಜ್ಯ ನಿಮಗಿಹುದು ನಂಬಿ. ದೇವರೆಡೆ ಬನ್ನಿರಿ ಭಕ್ತಿಯನ್ನು ತುಂಬಿ, ದೇವರೆಡೆ ಬನ್ನಿರಿ ಭಕ್ತಿಯನ್ನು ತುಂಬಿ. ಯೇಸು ಪ್ರಭುಗಳ ಶುಭ ಸಂದೇಶಗಳನ್ನು ಪ್ರಸಾರ ಮಾಡಿ ದುರ್ಬಲ ಜನಗಳ ಬಾಳಿಗೆ ಭರವಸೆಯಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಗೋವಾದಲ್ಲಿ ಕ್ರೈಸ್ತರ ನೆಲೆಗೆ ಕಾರಣರಾದರು. 1552ರಲ್ಲಿ ಕ್ರಿಸ್ತೈಕ್ಯರಾದ ಅವರ ಪವಾಡ ಸದೃಶ ದೇಹವನ್ನು ಗೋವಾದಲ್ಲಿ ಇಂದಿಗೂ ರಕ್ಷಿಸಿಡಲಾಗಿದೆ. ಧರ್ಮ ಪ್ರಸಾರ ಕೈಗೊಂಡು ಕ್ರೈಸ್ತ ನೆಲೆಗಳನ್ನು ಇನ್ನಷ್ಟು ವಿಸ್ತರಿಸಿದ ಇನ್ನಿಬ್ಬರು ಮಿಷನರಿಗಳು ಫಾದರ್ ಜೋಸೆಫ್ ವಾಸ್ ಮತ್ತು ಬಿಷಪ್ ಥಾಮಸ್ ಡಿ ಕ್ಯಾಸ್ಟ್ರೋ. ಪೋರ್ಚುಗೀಸರ ಆಳ್ವಿಕೆಯಲ್ಲಿ ಬದುಕು ಕಷ್ಟವೆನಿಸಿ ಗೋವೆಯ ಕೆಲವು ಕ್ರೈಸ್ತರು ತಮಗನುಕೂಲ ನೆಲೆಯನ್ನು ಹುಡುಕುತ್ತಾ ಕರ್ನಾಟಕದ ಕರಾವಳಿಗೆ ವಲಸೆ ಬಂದರು. ವ್ಯಾಪಾರ ವಹಿವಾಟದ ಉದ್ದೇಶದಿಂದ ಕೆಲವು ವರ್ತಕ ಕ್ರೈಸ್ತರೂ ಅದೇ ಮಾರ್ಗವನ್ನು ಹಿಡಿದರು. ಕೆಳದಿ ಅರಸರ ಆಳ್ವಿಕೆಗೆ ಒಳಪಟ್ಟ ಕರಾವಳಿ ಕ್ರೈಸ್ತರ ನೆಲೆಯಾಯಿತು. ಈ ಜನಸಮೂಹವನ್ನು ಸ್ವಾಗತಿಸಿದ ಕೆಳದಿ ಅರಸರು ಅವರಿಂದ ಕೃಷಿ ವ್ಯಾಪಾರ ಹೆಚ್ಚಿಸಿಕೊಂಡು ತಮ್ಮ ರಾಜ್ಯವನ್ನು ಸಮೃದ್ಧಿಪಡಿಸಿಕೊಂಡರು. ಅನುಕೂಲ ನೆಲದಲ್ಲಿ ನಿಂದರು. ಭೂಮಿಯ ಕೊಂಡರು ವ್ಯವಸಾಯ ಮಾಡಿದರು, ದುಡಿ ದುಡಿದು ಬೆವರನ್ನು ಸುರಿಸಿದರು, ದುಡಿ ದುಡಿದು
ಸುರಿಸಿದರು. ದುಡಿ ದುಡಿದು ಬೆವರನ್ನು ಸುರಿಸಿದರು. ಜನರೆಲ್ಲ ಕೃಷಿಯಿಂದ ಖುಷಿಯಾಗಿ ಬದುಕಿದರು. ಎಲ್ಲ ಕೃಷಿಯಿಂದ ಖುಷಿಯಾಗಿ ಬದುಕಿದರು. ಕುದುರೆಯ ವ್ಯಾಪಾರ, ಮರಗಳ ವ್ಯಾಪಾರ, ಸಾಂಬಾರ ಸಾಮಾನು ವ್ಯಾಪಾರ, ಸಾಂಬಾರ ಸಾಮಾನು ವ್ಯಾಪಾರ, ಸಾಂಬಾರ ಸಾಮಾನು ವ್ಯಾಪಾರ, ಜೊತೆಯಲ್ಲಿ ಅಕ್ಕಿಯ ವ್ಯಾಪಾರ ಬಿಗಿಲಾಯಿತು. ಅಲ್ಲಿ ಅಕ್ಕಿಯ ವ್ಯಾಪಾರ ಬಿಗಿಲಾಯಿತು. ಗೋವಾದ ಕಡೆಯಿಂದ ಕನ್ನಡ ನಾಡಿಗೆ ಕೊಂಕಣ ಕ್ರೈಸ್ತರು ಬಂದರು. ಕೊಂಕಣ ಕ್ರೈಸ್ತರು ಬಂದರು. ಕೊಂಕಣ ಕ್ರೈಸ್ತರು ಬಂದು ಕರಾವಳಿಗೆ ಅನುಕೂಲ ನೆಲದಲ್ಲಿ ನಿಂದರು. ಅವರು ಅನುಕೂಲ ನೆಲದಲ್ಲಿ ನಿಂದರು. ಅನುಕೂಲ ನೆಲದಲ್ಲಿ ನಿಂದರು. ಅವರು ಅನುಕೂಲ ನೆಲದಲ್ಲಿ ನಿಂದರು. ಕಾರವಾರ, ಹೊನ್ನಾವರ, ಕುಂದಾಪುರ, ಬಾರ್ಕೂರು, ಕಲ್ಯಾಣಪುರ, ಮಂಗಳೂರು ಈ ಪ್ರಮುಖ ಸ್ಥಳಗಳಲ್ಲಿ ಕೊಂಕಣ ಕ್ರೈಸ್ತರು ಸುಖಕರವಾಗಿ ನೆಲೆಯನ್ನು ಕಂಡುಕೊಂಡರು. ಕೆಳದಿ ಅರಸರ ವಿಶ್ವಾಸಕ್ಕೆ ಪಾತ್ರರಾಗಿ ನೆಮ್ಮದಿಯ ಜೀವನ ಪಡೆದರು. ಸೋತ ಜೀವಗಳು ಹೊಸ ಚೈತನ್ಯ ಪಡೆದವು. ಪ್ರಾರ್ಥನಾಲಯಗಳನ್ನು ಕಟ್ಟಿಕೊಂಡು ದೇವರ ಅನುಸಂಧಾನ ಮಾಡಿದರು. ವಿಜಯನಗರದ ಪ್ರಖ್ಯಾತ ದೊರೆ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ಮತ್ತು ಶಿಸ್ತಿಗೆ ಹೆಸರಾದ ಕೆಳದಿಯ ಶಿವಪ್ಪ ನಾಯಕನ ಕಾಲದಲ್ಲಿ ಮಂಗಳೂರು ಕ್ರೈಸ್ತರ ಪ್ರಮುಖ ನೆಲೆಯಾಗಿತ್ತು. ಡೊಮಿನಿಕನ್ನರು, ಫ್ರಾನ್ಸಿಸ್ಕರು ಇಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿದರು. 16ನೇ ಶತಮಾನದ ಪೂರ್ವಾರ್ಧದಲ್ಲಿ ಅವರ್ ಲೇಡಿ ಆಫ್ ದಿ ರೋಸರಿ, ಅವರ್ ಲೇಡಿ ಆಫ್ ಮರ್ಸಿ, ಸೇಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಈ 3 ಚರ್ಚುಗಳು ನಿರ್ಮಿತವಾಗಿದ್ದವು. ಮಂಗಳೂರು ಡಚ್ಚರ ಕೈವಶವಾದ ಮೇಲೆ ಧಾರ್ಮಿಕ ವಿಷಯದಲ್ಲಿ ಮತ್ತೆ ಇಲ್ಲಿ ಕ್ರೈಸ್ತರು ಅತಂತ್ರರಾದರು. ಆಗ ಬಂದವರೇ ಬಿಷಪ್ ಥಾಮಸ್ ಡಿ ಕ್ಯಾಸ್ಟ್ರೋ. ಮಹಾರಾಣಿಯವರಿಗೆ ವಂದನೆ. ತಮ್ಮನ್ನು ಕಾಣಲು ಮಂಗಳೂರು ಕಡೆಯಿಂದ ಧರ್ಮಾಧಿಕಾರಿಯೊಬ್ಬರು ಬಂದಿಹರು. ಗೌರವಪೂರ್ವಕವಾಗಿ ಅವರನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಅಪ್ಪಣೆ ಮಹಾರಾಣಿಯವರೇ. ಬನ್ನಿ ಧರ್ಮಾಧಿಕಾರಿಗಳೇ, ಆಸನವ ಸ್ವೀಕರಿಸಿ. ದೇವರು ನಿಮಗೆ ಒಳಿತು ಮಾಡಲಿ. ಹೇಳಿ, ಬಂದ ಕಾರಣವೇನು? ರೋಮನ್ ಕಥೋಲಿಕ್ ಧರ್ಮಸಭೆಯಿಂದ ನೇಮಕಗೊಂಡು ಧರ್ಮಾಧಿಕಾರಿಯಾಗಿ ಮಂಗಳೂರಿಗೆ ಬಂದಿಹೇನು ನಾನು. ಅದು ನಿಮ್ಮ ರಾಜ್ಯದ ಭಾಗವಾಗಿಹುದು. ಕ್ರೈಸ್ತ ಧರ್ಮಾವಲಂಬಿಗಳು ಅಲ್ಲಿ ನಿಬಿಡವಾಗಿಹರು. ಧರ್ಮ ಪಾಲನೆಯಂತೆ ಜೀವನ ಮಾಡಲು ಅವರಿಗಲ್ಲಿ ಪ್ರಾರ್ಥನಾಲಯವೊಂದು ಬೇಕಿಹುದು. ನಿಜ ನಿಜ. ಧರ್ಮವನ್ನನುಸರಿಸಿ ಬಾಳಲು ಜನರಿಗೆ ಬೇಕಿಹುದು ದೇವಾಲಯ, ಪ್ರಾರ್ಥನಾಲಯಗಳು. ಅದರಿಂದಲಿಹುದು ಆಧ್ಯಾತ್ಮದ ವಿಕಸನವು. ಧರ್ಮಾಧಿಕಾರಿಗಳೇ, ನೀವರುಹಿ ಪ್ರಾರ್ಥನಾಲಯ ನಿರ್ಮಿಸಲು ನಾವೇನು ಸಹಕರಿಸಬೇಕು ನಿಮಗೆ? ಕ್ರೈಸ್ತ ಪ್ರಜೆಗಳಿಂದ ನಮಗೆ ಕಂದಾಯ ಬರುತ್ತಿಹುದು. ಅವರ ಬೇಡಿಕೆಗಳನ್ನು ಈಡೇರಿಸುವುದು ಎಮ್ಮ ಕರ್ತವ್ಯ. ಮಹಾರಾಣಿಯವರೆಮ್ಮ ಬೇಡಿಕೆಯ ಪರಾಂಬರಿಸಬೇಕು. ಪ್ರಾರ್ಥನಾಲಯವ ನಿರ್ಮಿಸಲು ಬೇಕಿಹುದು ನಮಗೊಂದು ನಿವೇಶನ. ಅದನ್ನು ಕೊಡಿಸಿದರೆ ಮಹದುಪಕಾರವಾಗುವುದು. ಸರಿ, ತಮ್ಮ ಬೇಡಿಕೆಯನ್ನರಿತೆ ಸೂಕ್ತ ನಿವೇಶನ ನೀಡುವಂತೆ ನಮ್ಮ ಅಧಿಕಾರಿಗಳಿಗೆ ಸೂಚಿಸುವೆನು.
ಕಟ್ಟಡದ ವೆಚ್ಚವನ್ನು ಭರಿಸಲು ಹೇಳುವೆನು. ನನ್ನ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಧರ್ಮದಂತೆ ಬಾಳಲಿ. ಅವರ ಧಾರ್ಮಿಕತೆ ನಮಗೆ ಶಕ್ತಿಯಾಗಲಿ. ಕೆಳದಿ ಚೆನ್ನಮ್ಮ ರಾಣಿಯ ಸಹಕಾರದಲ್ಲಿ ಧರ್ಮಾಧಿಕಾರಿ ಥಾಮಸರ ಹೊಣೆಗಾರಿಕೆಯಲ್ಲಿ 1680 ನಿರ್ಮಾಣವಾಯಿತು ನಮ್ಮ ಪವಾಡ ಮಾತೆ ಪ್ರಾರ್ಥನಾಲಯ. ಈ ಪ್ರಾರ್ಥನಾಲಯದಲ್ಲಿ ನೆಲೆಸಿ ಜನರೇಳಿಗೆಗೆ ದುಡಿದು 1684 ಧರ್ಮಾಧಿಕಾರಿ ಥಾಮಸರು ಕ್ರಿಸ್ತೈಕ್ಯರಾಗಲು ಮುಂದೆ ಈ ಪ್ರಾರ್ಥನಾಲಯ ಮಿಲಾಗ್ರಿಸ್ ಎಂಬ ಹೆಸರನ್ನು ಪಡೆದು ಪ್ರಸಿದ್ಧವಾಯಿತು. 18ನೇ ಶತಮಾನದ ಮಧ್ಯಾವಧಿ ಹೊತ್ತಿಗೆ ಕೆಳದಿ ರಾಜ್ಯವು ಪತನಗೊಂಡಿತು. ಹೈದರಾಲಿ ಈ ರಾಜ್ಯವನ್ನು ಆಕ್ರಮಿಸಿಕೊಂಡನು. ಕರಾವಳಿಯು ಅವನ ಕೈವಶವಾಯಿತು. ಇನ್ನೊಂದು ಕಡೆ ಬ್ರಿಟಿಷರು ತಮ್ಮ ಆಧಿಪತ್ಯ ಸ್ಥಾಪಿಸಲು ಹವಣಿಸುತ್ತಿದ್ದರು. ಪರಿಣಾಮ 1ನೇ ಆಂಗ್ಲೋ ಮೈಸೂರು ಯುದ್ಧವು ನಡೆಯಿತು. ಹೈದರಾಲಿಯು ಗೆಲುವನ್ನು ಪಡೆದು ಬ್ರಿಟಿಷರೊಂದಿಗೆ ಸ್ನೇಹ ಮಾಡಿಕೊಂಡನು. ಪುನಃ 1780 2ನೇ ಆಂಗ್ಲೋ ಮೈಸೂರು ಯುದ್ಧವು ಘಟಿಸಿತು. ಇಂಗ್ಲಿಷರೊಂದಿಗೆ ಮೇಲುಗೈ ಸಾಧಿಸಿದ ಹೈದರಾಲಿ ಧಾರ್ಮಿಕ ವಿಷಯದಲ್ಲಿ ಉದಾರ ನೀತಿಯನ್ನು ಅನುಸರಿಸಿದ್ದನು. ಈಗ ಇಂಗ್ಲಿಷರು ಕರಾವಳಿಯಲ್ಲಿ ತಮ್ಮ ವರ್ಚಸ್ಸನ್ನು ಬೀರತೊಡಗಿದರು. 1782 ಹೈದರಾಲಿ ಮಡಿದ ತರುವಾಯ ಅವನ ಮಗ ಟಿಪ್ಪು ಸುಲ್ತಾನ ಅಧಿಕಾರಕ್ಕೆ ಬಂದನು. ಅಂದು ಘಟಿಸಿದ ರಾಜಕೀಯ ಪರಿಸ್ಥಿತಿಯಿಂದಾಗಿ ಟಿಪ್ಪುವಿನ ಆಳ್ವಿಕೆಯ ಕಾಲಾವಧಿಯಲ್ಲಿ ಕರಾವಳಿ ಕ್ರೈಸ್ತರ ಜೀವನದಲ್ಲಿ ಮಹಾ ದುರಂತವೊಂದು ನಡೆದು ಅದು ಇತಿಹಾಸದ ಪುಟ ಸೇರಿತು. ದ್ರೋಹ, ದ್ರೋಹ, ರಾಜದ್ರೋಹವಿದು. ನನ್ನ ರಾಜ್ಯದೊಳಗಿದ್ದು ನನ್ನ ಶತ್ರುಗಳಿಗೆ ನೆರವು ನೀಡುವುದು ಇದು ರಾಜದ್ರೋಹ. ಇಂಥವರು ನಂಬಿಕೆಗೆ ಅರ್ಹರಲ್ಲ. ರಾಜದ್ರೋಹಿಗಳಿಗೆ ತಕ್ಕುದು ದಂಡನೆಯೊಂದೇ. ಮಂತ್ರಿಗಳೇ, ದಂಡನಾಯಕರೇ, ಕರಾವಳಿಯಲ್ಲಿರುವ ಕ್ರೈಸ್ತರನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಬಂಧಿಸಿರಿ. ಅವರನ್ನು ಹಿಂಸಿಸುತ್ತಾ ನನ್ನ ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ತನ್ನಿರಿ. ಬಂಧಿಖಾನೆಯಲ್ಲಿಟ್ಟು ದಂಡಿಸಿರಿ. ನನಗೆ ಮಾಡಿದ ದ್ರೋಹಕ್ಕೆ ಅವರ ಇಡೀ ಸಂತಾನ ಜೀವನವಿಡೀ ಕ್ರೂರ ಹಿಂಸೆಯಿಂದ ನರಳಲಿ. ಕೂಡಲೇ ನೆರವೇರಿಸಿರಿ ನನ್ನ ಆಜ್ಞೆಯನು. ಪ್ರಭು, ಏನು ಮತ್ತೆ ಅನುಮಾನ? ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ನಿಜ, ಆದರೆ ತಪ್ಪು ಮಾಡದವರಿಗೆ ಶಿಕ್ಷೆಯಾಗುವುದು ಸರಿಯೇ? ನಿಜ ನಿಜ. ತಪ್ಪು ಮಾಡದವರಿಗೆ ದಂಡನೆಯಾಗುವುದು ಧರ್ಮವಲ್ಲ. ಕೆಲವರು ಮಾತ್ರ ಇಂಗ್ಲಿಷರಿಗೆ ಸಹಕರಿಸಿದಂತೆ ವದಂತಿ ಇರುವುದು, ಎಲ್ಲರೂ ಅಲ್ಲ. ಇದನ್ನು ನಾನು ತಿಳಿದಿರುವೆ ಮಂತ್ರಿವರ್ಯರೇ. ಆ ಕೆಲವರು ಯಾರೆಂಬುದನ್ನು ತಿಳಿಯಬೇಕಾದರೆ ಎಲ್ಲರನ್ನೂ ಬಂಧಿಸುವುದು ಅನಿವಾರ್ಯ. ಇಲ್ಲದಿದ್ದರೆ ಅವರನ್ನು ಹಿಡಿಯುವಷ್ಟರಲ್ಲಿ ಅಪರಾಧಿಗಳು ತಲೆ ತಪ್ಪಿಸಿಕೊಳ್ಳುವರು. ನಾವಿಲ್ಲಿ ವಿಚಾರಣೆ ನಡೆಸಿ ನಿಜ ಅಪರಾಧಿಗಳನ್ನು ದಂಡಿಸುವ, ನಿರಪರಾಧಿಗಳನ್ನು ಬಿಡುಗಡೆಗೊಳಿಸಿ ಅವರ ಆಸ್ತಿಗಳನ್ನು ಅವರಿಗೇ ಮರಳಿಸುವ. ಎಲ್ಲರನ್ನೂ ಈಗ ಹಿಡಿದು ತನ್ನಿರಿ. ಅಷ್ಟೇ ಅಲ್ಲ, ಅವರವರ ಆಸ್ತಿಯನ್ನು ವಶಪಡಿಸಿಕೊಳ್ಳಿ. ನಂಬಿಗಸ್ಥರಿಗದನ್ನು ಹಂಚಿ. ಅಪ್ಪಣೆ ಮಹಾಪ್ರಭು. ಟಿಪ್ಪುವಿನ ಆದೇಶ ಕೇಳಿ ಅಧಿಕಾರಿಗಳು ಸೈನಿಕರ ಒಡಗೂಡಿ ಕೆಳಗಿಳಿದರು. ಭರದಿಂದ ಐತಂದು ಕೊಂಕಣವ ತಲುಪಿದರು.
ಹುಡುಕಿ ಎಳೆ ತಂದರು. ಹೆಂಗಸರು ಹೆಂಗಸರು ಗಂಡಸರು ಗಂಡಸರು ಹೆಂಗಸರು ಗಂಡಸರು ತರುಣಿಯರು ತರುಣರು ಹೊಡೆ ಹೊಡೆದು ಬಡಿ ಬಡಿದು ರಂಡಿಸಿದರು. ಹೊಡೆ ಹೊಡೆದು ಬಡಿ ಬಡಿದು ರಂಡಿಸಿದರು. ತಲೆಗೆ ಬೆತ್ತಿತು ಪೆಟ್ಟು ಕೈ ಕಾಲು ಮುರಿ ಮುರಿದು ತಲೆಗೆ ಬೆತ್ತಿತು ಪೆಟ್ಟು ಕೈ ಕಾಲು ಮುರಿ ಮುರಿದು ಬೆನ್ನಿನಲ್ಲಿ ಬಾಸುಂಡೆ ಶಿಕ್ಷಿಸಿದರು. ಬೆನ್ನಿನಲ್ಲಿ ಬಾಸುಂಡೆ ಶಿಕ್ಷಿಸಿದರು. ಆಸ್ತಿಯನ್ನು ದೋಚಿದರು, ಒಡವೆಗಳ ಬಾಚಿದರು, ಮನೆ ವಸ್ತುಗಳನ್ನೆಲ್ಲ ತುಳಿ ತುಳಿದರು. ಆಸ್ತಿಯನ್ನು ದೋಚಿದರು, ಒಡವೆಗಳ ಬಾಚಿದರು, ಮನೆ ವಸ್ತುಗಳನ್ನೆಲ್ಲ ತುಳಿ ತುಳಿದರು. ನೋವಿನಿಂದಲೇ ನರಳಿ ಗೋಳಾಡತೊಡಗಿದರು. ನೋವಿನಿಂದಲೇ ನರಳಿ ಗೋಳಾಡತೊಡಗಿದರು. ದೇವರಲ್ಲಿ ತಾವೆಲ್ಲ ಮೊರೆ ಇಟ್ಟರು. ದೇವರಲ್ಲಿ ತಾವೆಲ್ಲ ಮೊರೆ ಇಟ್ಟರು. ಶೆಟ್ರೆ ಶೆಟ್ರೆ, ಸುಲ್ತಾನನ ಸೈನಿಕರು ಇಲ್ಲಿಗೆ ಬರುತ್ತಿದ್ದಾರಂತೆ. ನಮ್ಮ ಚರ್ಚಿನ ಕತೆ ಮುಗಿಯಿತು. ಭಯಪಡಬೇಡಿ, ನಿಮ್ಮ ಸಹಾಯಕ್ಕೆ ನಾವಿರುವೆವು. ಧೈರ್ಯವಾಗಿರಿ. ಸುಲ್ತಾನರಿಗೆ ತಪ್ಪು ಮಾಹಿತಿ ಹೋಗಿರಬೇಕು, ಇಲ್ಲ ಅಧಿಕಾರಿಗಳು ಸುಲ್ತಾನರ ಆದೇಶವನ್ನು ತಪ್ಪಾಗಿ ತಿಳಿದುಕೊಂಡಿರಬೇಕು. ನಿರಪರಾಧಿಗಳಾದ ನಿಮ್ಮ ಮೇಲೆ ಕಾರ್ಯಾಚರಣೆ ಕೈಗೊಂಡಿರುವರು. ಸುಲ್ತಾನನ ಸೈನಿಕರು ಕಿರಾಮ್ ಚರ್ಚಿನ ಮೇಲೆ ದಾಳಿ ಮಾಡುವ ಸುಳುಹು ಸಿಕ್ಕಿಹುದು ನಮಗೂ. ಅದನ್ನು ತಡೆಯಲು ವ್ಯವಸ್ಥೆ ಮಾಡಿಹೆವು ನಾವು. ನೀವ್ಯಾರೂ ಈ ಕಡೆ ಸುಳಿಯಬೇಡಿ. ಶೆಟ್ಟರೆ, ನಮ್ಮ ಗುತ್ತಿನ ಮನೆಗಳಲ್ಲಿ ಇವರ ನಡಗಿಸಿರಿ. ನೀವು ಇವರ ಜೊತೆಯಲ್ಲಿ ತೆರಳಿರಿ. ಶೆಟ್ರೆ, ನೀವು ಚರ್ಚಿನ ಬಳಿಗೆ ತೆರಳಿ. ಗ್ರಾಮದ ಮಕ್ಕಳೆಲ್ಲ ಅಲ್ಲಿಗೆ ಬಂದಿಹರು. ತಡ ಮಾಡುವುದೊಳಿತಲ್ಲ, ಪಾಠ ಪ್ರಾರಂಭವಾಗಲಿ. ಸರಿ, ಈಗಲೇ ಹೋಗುವೆನು. ಮತ್ತೆ ನೀವು? ನಾನಿಲ್ಲೇ ನಿಂತು ಸೈನಿಕರಿಗೆ ಮಾಹಿತಿ ಕೊಡುವೆ. ಯಾರು ನೀವು? ನಾನು ಈ ಐಕ್ಳ ಗ್ರಾಮದ ಗುತ್ತಿನ ಮುಖಂಡ. ಇಲ್ಲೊಂದು ಚರ್ಚು ಇದೆಯಂತಲ್ಲ, ಅದು ಎಲ್ಲಿದೆ? ಕ್ರೈಸ್ತರಿದ್ದರಲ್ಲವೇ ಇಲ್ಲಿ ಚರ್ಚು ಇರುವುದು? ಇಲ್ಲ ನವೀರ. ಹೌದು, ಇಲ್ಲಿ ಚರ್ಚು ಇಲ್ಲ. ಅದೇನೋ ಅಲ್ಲಿ ಕಾಣುವ ಕಟ್ಟಡ? ಅದು ನಮ್ಮೂರ ಪಾಠಶಾಲೆ. ಮಕ್ಕಳಿಗಲ್ಲಿ ಪಾಠ ನಡೆಯುತ್ತಿರುವುದು. ಹೋಗಿ ನೋಡಬಹುದು? ಓ, ನೋಡಬಹುದು. ಅಲ್ಲೀಗ ಪಾಠ ನಡೆಯುತ್ತಿದೆ. ಮಕ್ಕಳು ಭಯಪಡದ ಹಾಗೆ ನೋಡಬಹುದು. ಒಳಗೆ ಮಕ್ಕಳು ಕಾಣಿಸುತ್ತಾರೆ. ಪಾಠಶಾಲೆ ನಿಜ. ನಮಗಾರೋ ತಪ್ಪು ಮಾಹಿತಿ ನೀಡಿರಬೇಕು. ಇಲ್ಲಿ ಚರ್ಚು ಇಲ್ಲ. ಬಾ, ಮುಂದೆ ಹೋಗೋಣ.
ನಡೆಯಲೆ ಮಗೆ ಕಾಲು ಬರದು, ಗಂಟಲೊಳಗೆ ಮಾತು ಬರದು, ಹಸಿವೆಯಿಂದ ನಾವು ಬಳಲಿ, ನೋವಿನಿಂದ ನೆಲದಿ ಹೊರಳಿ. ಮೂಗು ಕಿವಿಯ ಕೊಯ್ದರಲ್ಲ, ರೂಪ ಕೆಳಿಸಿ ಬಿಟ್ಟರಲ್ಲ. ಅಯ್ಯೋ ನೋವು ತಾಳಲಾರೆ, ಇಂಥ ಗೋಳು ಏಕೆ ಬಂತು? ಸತ್ತ ಜನಕ್ಕೆ ಮಣ್ಣು ಇಲ್ಲ, ಹೆಣವ ಬಿಟ್ಟು ಬಂದೆವಲ್ಲ. ನಾಯಿ ನರಿಯು ತಿಂದು ಆಯ್ತು, ಗತಿಯು ಇಲ್ಲ ಕೊಳೆತು ಹೋಯ್ತು. ಹೌದು, ಕರಾವಳಿ ಕ್ರೈಸ್ತರ ಪಾಲಿಗೆ ಕರಾಳ ದಿನವದು. ಕೆಲವರು ಮಾಡಿದ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆ. ಹಿಂಸೆಗೊಳಗಾಗಿ ನಡುದಾರಿಯಲ್ಲೇ ಅಸುನೀಗಿದರು, ಭೀಕರ ಕಾಯಿಲೆಗೆ ಬಲಿಯಾದರು, ಅಂಗಚ್ಛೇದನ ದಂಡನೆಗೊಳಗಾದರು. ಅಧಿಕಾರಿಗಳು ಲೂಟಿ ಮಾಡಿದರು. ಶ್ರೀರಂಗಪಟ್ಟಣದಲ್ಲಿ ಅಧಿಕ ಹಿಂಸೆ, ಬರ್ಬರ ಕೃತ್ಯ. 1799ರಲ್ಲಿ 4ನೇ ಮೈಸೂರು ಕದನ. ಆಗ ಸಂಭವಿಸಿತು ಟಿಪ್ಪು ಪತನ. ಅಳಿದುಳಿದ ಕ್ರೈಸ್ತರ ಬಿಡುಗಡೆ, ಮರಳಿದರು ತಮ್ಮ ಊರಿನೆಡೆ. ಉಲ್ಲಾಸವೋ ಉಲ್ಲಾಸವೋ ಬಿಡುಗಡೆಯಾಯಿತು, ಉಲ್ಲಾಸವೋ 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 ಬಿಡುಗಡೆಯಾಯಿತು, ಉಲ್ಲಾಸವೋ. ಕಷ್ಟವು ಕಳೆಯಿತು, ಉಲ್ಲಾಸವೋ ನೋವೆಲ್ಲ ಹರಿಯಿತು, ಉಲ್ಲಾಸವೋ. ಕಷ್ಟವು ಕಳೆಯಿತು, ಉಲ್ಲಾಸವೋ ನೋವೆಲ್ಲ ಹರಿಯಿತು, ಉಲ್ಲಾಸವೋ. ಸಾಕಪ್ಪ ನೋವು, ಉಲ್ಲಾಸವೋ ಸಾಕಪ್ಪ ನೋವು, ಉಲ್ಲಾಸವೋ. ಬೇಕಪ್ಪ ನಲಿವು, ಉಲ್ಲಾಸವೋ ಬೇಕಪ್ಪ ನಲಿವು, ಉಲ್ಲಾಸವೋ. ಉಲ್ಲಾಸವೋ ಉಲ್ಲಾಸವೋ ಬಿಡುಗಡೆಯಾಯಿತು, ಉಲ್ಲಾಸವೋ 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 ಬಿಡುಗಡೆಯಾಯಿತು, ಉಲ್ಲಾಸವೋ. ಕತ್ತಲೆ ಸರಿಯಿತು, ಉಲ್ಲಾಸವೋ ಬೆಳಕೆಲ್ಲ ಮೂಡಿತು, ಉಲ್ಲಾಸವೋ. ಕತ್ತಲೆ ಸರಿಯಿತು, ಉಲ್ಲಾಸವೋ ಬೆಳಕೆಲ್ಲ ಮೂಡಿತು, ಉಲ್ಲಾಸವೋ. ಊರೂರು ತುಂಬಿತು, ಉಲ್ಲಾಸವೋ ಊರೂರು ತುಂಬಿತು, ಉಲ್ಲಾಸವೋ. ಮನೆ ಮನೆ ಬೆಳಗಿತು, ಉಲ್ಲಾಸವೋ ಮನೆ ಮನೆ ಬೆಳಗಿತು, ಉಲ್ಲಾಸವೋ. ಉಲ್ಲಾಸವೋ ಉಲ್ಲಾಸವೋ ಬಿಡುಗಡೆಯಾಯಿತು, ಉಲ್ಲಾಸವೋ 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 ಬಿಡುಗಡೆಯಾಯಿತು, ಉಲ್ಲಾಸವೋ 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 ಬಿಡುಗಡೆಯಾಯಿತು, ಉಲ್ಲಾಸವೋ.
ಉಲ್ಲಾಸವೋ ಉಲ್ಲಾಸವೋ ಬಿಡುಗಡೆಯಾಯಿತು ಉಲ್ಲಾಸವೋ. ಬದುಕಿ ಬಂದವರ ಬದುಕು ಸತ್ತು ಹೋಗಲಿಲ್ಲ. ಕಳೆದುಕೊಂಡ ಭೂಮಿಯನ್ನು ಮರಳಿ ಸಂಪಾದಿಸುವರು. ನಿಂತು ಹೋದ ವ್ಯಾಪಾರಕ್ಕೆ ಮತ್ತೆ ಚೈತನ್ಯ ಬಂದಿತು. ಉಡುಗಿ ಹೋದ ದುಡಿವ ಶಕ್ತಿ ಮತ್ತೆ ಬಲಿಯಿತು. ದುಡಿಮೆ ಇರುವಲ್ಲಿ ಬದುಕು ಚಿಗುರುವುದಲ್ಲವೇ? ಆಂಗ್ಲರ ಆಳ್ವಿಕೆಯ ಕಾಲದಲ್ಲಿ ಮುಖ್ಯ ಬಂದರವಾಗಿ ವ್ಯಾಪಾರೋದ್ಯಮಿಗಳಿಗೆ ಲಾಭದಾಯಕ ನಗರವಾಗಿ ವಿವಿಧ ವೃತ್ತಿಗಳಿಗನುಕೂಲವಾಗಿ ಆಧುನಿಕತೆಗೆ ಮುಖ ಮಾಡಿ ವಿಕಾಸ ಪಡೆಯಿತು ಮಂಗಳೂರು ಪಟ್ಟಣವು. ಕೃಷಿಯಲ್ಲಿ ಉನ್ನತಿಯ ಪಡೆದು ವ್ಯಾಪಾರದಲ್ಲಿ ಕುಶಲಿಗರಾಗಿ ವಿವಿಧ ವೃತ್ತಿಯಲ್ಲಿ ಪರಿಣತಿಯ ಗಳಿಸಿ ಶಿಕ್ಷಣವ ಪಡೆದು ಸರಕಾರದಲ್ಲಿ ನೌಕರಿಯ ಹೊಂದಿ ಅಧ್ಯಾತ್ಮದ ಆಸಕ್ತಿಯ ಲೇಳಿಗೆಯ ಪಡೆಯುತ್ತಿಹರಲ್ಲಿ ಕ್ರೈಸ್ತ ಬಾಂಧವರು ನೆಮ್ಮದಿಯಲ್ಲಿ ನೆಮ್ಮದಿಯಲ್ಲಿ. ಮಂಗಳೂರಲ್ಲಿರುವ ಪ್ರಮುಖ ನಾಗರಿಕರೊಂದೆಡೆ ಸೇರಿ ಶಿಕ್ಷಣ, ಆರೋಗ್ಯ, ಕೃಷಿ, ಸಮೃದ್ಧಿಯನ್ನು ಪಡೆದು ಜನತೆ ಧರ್ಮ ಮಾರ್ಗದಿ ಸರ್ವೋದ್ಧಾರದೆಡೆಗೆ ನಡೆಯಲು ಬೇಕಿಹುದು ತಮಗೊಂದು ಧರ್ಮ ಪ್ರಾಂತವೆನುತ ಚರ್ಚೆಯಲ್ಲಿ ನಿರ್ಣಯಿಸಿದರು. ಮಂಗಳೂರಿನ ಧರ್ಮ ಪ್ರಾಂತ್ಯದ ರಚನೆಗೆ ಮನವಿಯ ಮಾಡಲು ಜನರೆಲ್ಲ ನಿರ್ಧರಿಸಿ ಪತ್ರವ ಬರೆದರು ಸಹಿ ಮಾಡಿ ಜಗದ್ಗುರು ಪೋಪರ ಅನುಮತಿಗೆ ಕಳಿಸಿದರು. ಜಗದ್ಗುರು ಧರ್ಮ ಸಭೆಯಲ್ಲಿ ಚರ್ಚಿಸಿ ಪರಿಶೀಲನೆ ಮಾಡಲು ಕಳುಹಿದರು. ವ್ಯಾಟಿಕನ್ ಪೀಠವು ಅನುಮತಿ ನೀಡಿತು ಹೊಸ ಧರ್ಮ ಪ್ರಾಂತ್ಯ ರಚನೆಗೆ ಮಂಗಳೂರಿಗೆ ಬೆಳಕಿನ ಬಾಗಿಲು ತೆರೆಯಿತು. ಅದು 1886 ಫೆಬ್ರವರಿ 12. ಮಂಗಳೂರಿನ ಜನರ ಪಾಲಿಗೆ ಹರುಷದ ಹೊನಲು. ವ್ಯಾಟಿಕನ್ ಧರ್ಮಪೀಠವು ಆದೇಶಿಸಿದಂತೆ ಮಂಗಳೂರು ಧರ್ಮ ಪ್ರಾಂತ್ಯವು ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿತು. ಮೊದಲ ಧರ್ಮಾಧ್ಯಕ್ಷರಾಗಿ ಪರಮ ವಂದನೀಯ ನಿಕೋಲಸ್ ಪಗಾನಿಯವರು ಅಧಿಕಾರ ಸ್ವೀಕರಿಸಿದರು. ಿ
ಸ್ವಾಗತ ಸ್ವಾಗತ ಗುರುವೇ ಒಲವಿನ ನಲಿವಿನ ಸ್ವಾಗತ ನಿಮಗೆ ಸ್ವಾಗತ 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 ಗುರುವೇ ಒಲವಿನ ನಲಿವಿನ ಸ್ವಾಗತ ನಿಮಗೆ ಸೋದರ ಸೋದರಿಯರೇ, ದೇವರ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನೂ ಆಶೀರ್ವದಿಸುತ್ತಿದ್ದೇನೆ. ಹೊಸದಾಗಿ ರಚನೆಯಾಗಿರುವ ಮಂಗಳೂರು ಧರ್ಮ ಪ್ರಾಂತದ ಮೊದಲ ಧರ್ಮಾಧ್ಯಕ್ಷನಾಗಿ ನೇಮಕಗೊಂಡಿರುವ ನಮಗೆ ನಿಮ್ಮ ಸೇವಾ ಭಾಗ್ಯ ದೊರೆತುದಕ್ಕೆ ನಾನು ಕೃತಕೃತ್ಯನಾಗಿದ್ದೇನೆ. ಯೇಸುಕ್ರಿಸ್ತರ ದಾರಿ ನಮ್ಮ ದಾರಿ. ಅಜ್ಞಾನ, ಬಡತನ ಮತ್ತು ರೋಗರುಜಿನ ಇವನ್ನು ನಿವಾರಿಸದೆ ಯಾರಿಗೂ ಮುನ್ನಡೆಯಿಲ್ಲ. ಸೋದರ ಸೋದರಿಯರೇ, ಇವು ಜೀವನದ ಸಮಸ್ಯೆಗಳು. ಈ ಸಮಸ್ಯೆಗಳೊಂದಿಗೆ ಹೋರಾಡದೆ ಯಾರಿಗೂ ಸುಖವಿಲ್ಲ. ಬೆಳಕನು ಬಿತ್ತುವ, ಬೆಳಕನು ಬೆಳೆಯುವ, ಬೆಳಕಿನ ಬೀಜವು ನಾವು. ಕತ್ತಲೆಯಿಂದಲೇ ತತ್ತರಿಸುತ್ತಿಹ ಜನಗಳ ಚೇತನ ನಾವು. ಬೆಳಕನು ಬಿತ್ತುವ, ಬೆಳಕನು ಬೆಳೆಯುವ, ಬೆಳಕಿನ ಬೀಜವು ನಾವು. ಕತ್ತಲೆಯಿಂದಲೇ ತತ್ತರಿಸುತ್ತಿಹ ಜನಗಳ ಚೇತನ ನಾವು. ಅಂಧಕಾರಕ್ಕೆ ಕಿಚ್ಚನು ಇಡುವೆವು, ಹಚ್ಚುವೆವು ನಾವು ದೀಪ. ಅಂಧಕಾರಕ್ಕೆ ಕಿಚ್ಚನು ಇಡುವೆವು, ಹಚ್ಚುವೆವು ನಾವು ದೀಪ. ದುಡಿಯುವ ವೃತ್ತಿಯ ಕಲಿಸುತ್ತ ಜನರಿಗೆ ಕಳೆವೆವು ಹಸಿವಿನ ಶಾಪ. ಕಳೆವೆವು ಹಸಿವಿನ ಶಾಪ. ಜನಗಳೇ ಕೇಳಿರಿ, ಜಾಗೃತರಾಗಿರಿ, ಮೌಲ್ಯವ ತೊರೆಯಿರಿ ಹೇಳಿ. ಜನಗಳೇ ಕೇಳಿರಿ, ಜಾಗೃತರಾಗಿರಿ, ಮೌಲ್ಯವ ತೊರೆಯಿರಿ ಹೇಳಿ. ಜ್ಞಾನ ವಿಜ್ಞಾನ ವಿಚಾರ ತಿಳಿಯಿರಿ, ಬೆಳಕನ್ನು ಕೊಡುವೆವು ಬಾಳಿ. ಬೆಳಕನ್ನು ಕೊಡುವೆವು ಬಾಳಿ. ಬೆಳಕನ್ನು ಕೊಡುವೆವು ಬಾಳಿ. ಉಡುಪಿ, ಕಾಸರಗೋಡನೊಳಗೊಂಡ ಮಂಗಳೂರು ಧರ್ಮ ಪ್ರಾಂತ ಅಸ್ತಿತ್ವಕ್ಕೆ ಬಂದ ಮೇಲೆ ಅಧ್ಯಾತ್ಮ ಸಾಧನೆಗೆ, ಜನರ ಧಾರ್ಮಿಕ ಪ್ರವೃತ್ತಿಗೆ ಹಾಗೂ ದೇವರ ಭಕ್ತಿಗೆ ಹೊಸ ಪ್ರೇರಣೆ ಸಿಕ್ಕಿತು.
ಮಂಗಳೂರು ಧರ್ಮ ಪ್ರಾಂತವು ಸೇವಾವೃತ್ತಿಗಳಿಗೆ ಅವಕಾಶ ಕಲ್ಪಿಸಿತು. ಜನಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡು ತ್ಯಾಗ ಜೀವನಕ್ಕೆ ಅಣಿಯಾಗಿ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯ ಬಯಸುವ ದೇಶೀಯರಿಗೆ ಮಾರ್ಗದರ್ಶನ ಮಾಡಲು, ತರಬೇತಿ ನೀಡಲು, ಧರ್ಮ ಶಿಕ್ಷಣ ಕೊಡಲು ಸೂಕ್ತ ಕೇಂದ್ರಗಳು ತೆರೆಯಲ್ಪಟ್ಟವು. ಸಂತ ಜೋಸೆಫರ ಸೆಮಿನರಿ, ಗ್ಲಾಡ್ಸಮ್ ಹೋಮ್, ಪ್ಯಾಸ್ಟರಲ್ ಕೇಂದ್ರ ಮತ್ತು ಹಲವಾರು ಗುರುಕುಲಗಳು ಈ ಸತ್ಕಾರ್ಯಗಳನ್ನು ಕೈಗೊಂಡವು. ಗುರು ದೀಕ್ಷೆ ಪಡೆದು ಸನ್ಯಾಸ ಸ್ವೀಕರಿಸಿದ ಇಲ್ಲಿಯ ಪವಿತ್ರಾತ್ಮರು ದೇಶ ವಿದೇಶಗಳಲ್ಲಿ ಧರ್ಮ ಕಾರ್ಯಕ್ಕೆ ಹೆಸರಾಗಿ ಕೃತಕೃತ್ಯರಾಗಿರುವರು. ಧಾರ್ಮಿಕ ಸಾಮರಸ್ಯಕ್ಕೆ ಸೇತುವೆಯಾಗುತ್ತಿರುವರು. ಜೀವನದ ಸಮಸ್ಯೆಗಳಿಗೆ ಕಾರಣವಾಗಿಹುದ ಜ್ಞಾನ, ಜನರೇಳಿಗೆಗೆ ಅಡ್ಡಿಯಾಗಿಹುದು ಅನಕ್ಷರತೆಯು. ಸರ್ವರುದ್ಧಾರಕ್ಕೆ ದಾರಿಯೊಂದೇ, ಅದುವೇ ಶಿಕ್ಷಣವು, ಅದುವೇ ಶಿಕ್ಷಣವು. ಇದನರಿತು ವಿದ್ಯಾ ಪ್ರಸಾರವನು ಕೈಗೊಂಡಿತೇ ಧರ್ಮ ಪ್ರಾಂತ. ಶಿಕ್ಷಣ ಕ್ರಾಂತಿ ತೊಲಗಿತು ಅಜ್ಞಾನ ಭ್ರಾಂತಿ, ಮನೆ ಮನೆಗೆ ಅಕ್ಷರ ಜ್ಯೋತಿ, ಇಲ್ಲಿಲ್ಲ ಅದು ಇದು ಜಾತಿ. ಆಯಿತು ಶಿಕ್ಷಣ ಕ್ರಾಂತಿ ತೊಲಗಿತು ಅಜ್ಞಾನ ಭ್ರಾಂತಿ, ಮನೆ ಮನೆಗೆ ಅಕ್ಷರ ಜ್ಯೋತಿ, ಇಲ್ಲಿಲ್ಲ ಅದು ಇದು ಜಾತಿ. ಶಿಕ್ಷಣ ಬಾಳಿನ ಆಸ್ತಿ, ಬಡತನ ಕದುವೆ ಶಾಸ್ತಿ. ಶಿಕ್ಷಣ ಬಾಳಿನ ಆಸ್ತಿ, ಬಡತನ ಕದುವೆ ಶಾಸ್ತಿ. ಕತ್ತಲೆ ಕಳೆಯುವ ದೀಪ, ಪರಿಮಳ ಬೀರುವ ಧೂಪ. ಕತ್ತಲೆ ಕಳೆಯುವ ದೀಪ, ಪರಿಮಳ ಬೀರುವ ಧೂಪ. ಶಿಕ್ಷಣದಿಂದಲೇ ಧೈರ್ಯ, ಶಕ್ತಿಯು ಮೂಡಲು ಸ್ಥೈರ್ಯ. ದುಡಿಯುವ ಚೇತನ ಮೂಡಿ ನಡೆಯುವುದು ಜೀವನ ಗಾಡಿ. ಶಿಕ್ಷಣದಿಂದಲೇ ಧೈರ್ಯ, ಶಕ್ತಿಯು ಮೂಡಲು ಸ್ಥೈರ್ಯ. ದುಡಿಯುವ ಚೇತನ ಮೂಡಿ ನಡೆಯುವುದು ಜೀವನ ಗಾಡಿ. ವಿಧ ವಿಧ ವೃತ್ತಿಯ ವಿದ್ಯೆ, ಜನತೆಯು ಪಡೆಯಿತು ಹುದ್ದೆ. ವಿಧ ವಿಧ ವೃತ್ತಿಯ ವಿದ್ಯೆ, ಜನತೆಯು ಪಡೆಯಿತು ಹುದ್ದೆ. ಊರೂರಿಗಾಯ್ತು ಶಾಲೆ, ಮಕ್ಕಳ ಕೊರಳಿನ ಮಾಲೆ. ಊರೂರಿಗಾಯ್ತು ಶಾಲೆ, ಮಕ್ಕಳ ಕೊರಳಿನ ಮಾಲೆ. ಆಯಿತು ಶಿಕ್ಷಣ ಕ್ರಾಂತಿ ತೊಲಗಿತು ಅಜ್ಞಾನ ಭ್ರಾಂತಿ, ಮನೆ ಮನೆಗೆ ಅಕ್ಷರ ಜ್ಯೋತಿ, ಇಲ್ಲಿಲ್ಲ ಅದು ಇದು ಜಾತಿ. ಆಯಿತು ಶಿಕ್ಷಣ ಕ್ರಾಂತಿ ತೊಲಗಿತು ಅಜ್ಞಾನ ಭ್ರಾಂತಿ, ಮನೆ ಮನೆಗೆ ಅಕ್ಷರ ಜ್ಯೋತಿ, ಇಲ್ಲಿಲ್ಲ ಅದು ಇದು ಜಾತಿ. ಜೀವನೋಪಯೋಗಿ ವಿವಿಧ ಕಸಬುಗಳ ಕೌಶಲವ ಕಲಿಸುವ ಜೀವನ ಶಿಕ್ಷಣವ ಜನತೆಗಿತ್ತು. ವೃತ್ತಿ ಮಾರ್ಗದರ್ಶನವ ಕೊಟ್ಟು ಸ್ವಾವಲಂಬನೆಯ ದಾರಿ ತೋರಿ ಬಡತನವ ಗೆಲ್ಲುವ ಮಾರ್ಗವನರುಹಿದರು ಶಿಕ್ಷಣದಿ. ಶಿಸ್ತಿನ ಶಿಕ್ಷಣಕ್ಕೆ ಹೆಸರಾದ ಪ್ರತಿಷ್ಠಿತ ಸಂತ ಅಲೋಶಿಯಸರ ಶಿಕ್ಷಣ ಸಂಸ್ಥೆ ಮಂಗಳೂರು ಧರ್ಮ ಪ್ರಾಂತದಲ್ಲಿ ಒಂದು ಮೈಲಿಗಲ್ಲು.
ದೇಶ ವಿದೇಶಗಳಲ್ಲಿ ಕೀರ್ತಿಶಾಲಿಗಳಾದ ಈ ಜಿಲ್ಲೆಯ ಗಣ್ಯಾತಿ ಗಣ್ಯರೆಲ್ಲ ಶಿಕ್ಷಣ ಸಂಸ್ಕಾರ ಪಡೆದು ಹೊರಬಂದುದು ಈ ವಿದ್ಯಾಮಂದಿರದಿಂದಲೇ ಎಂಬುದು ಹೆಮ್ಮೆಯ ವಿಷಯ. ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಶಿಕ್ಷಣದವರೆಗೆ ಇದರ ಸೇವೆ ಗಣನೀಯವಾದುದು. ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯು ಸಲ್ಲಿಸುತ್ತಿರುವ ಶಿಕ್ಷಣ ಸೇವೆ ಜನಾದರಣೀಯ. ಶಿಕ್ಷಣದ ಬೆಳಕೇ ಇಲ್ಲದ ಹಳ್ಳಿಗಳ ಕಡೆಗೆ ತೆರಳಿ ಶಾಲೆಗಳನ್ನು ತೆರೆದು ಜ್ಞಾನ ಜ್ಯೋತಿಯನ್ನು ಬೆಳಗಿದ ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತದೆ. ಜೆಸ್ವಿಟರು, ಫ್ರಾನ್ಸಿಸ್ಕನರು, ಕಾರ್ಮಲೈಟರು, ಡೊಮಿನಿಕನರು ಈ ಮೊದಲಾದ ಸಾಧಕರು ಸಮಾಜಮುಖಿಗಳಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅಪಾರವಾದುದು. ಈ ಶಿಕ್ಷಣಾವಕಾಶದಿಂದ ಸರ್ವ ಜನಾಂಗವು ವಿದ್ಯಾಗುಣವಂತಿಕೆಯಿಂದ ಕೂಡಿ ದೀಪ್ತರಾಗಿ ಬಾಳುವುದಕ್ಕೆ ಅನುಕೂಲವಾಯಿತು. ನಡೆಯಲಾರೆ ಬದುಕಲಾರೆ ಹಾದಿ ಬದಿಯ ಜೀವನ, ನಡೆಯಲಾರೆ ಬದುಕಲಾರೆ ಹಾದಿ ಬದಿಯ ಜೀವನ. ನೋವ ತಿಂದು ಇಂದು ಸೋತೆ ಕಾಣೆ ನನ್ನ ಕಾವನ, ನಡೆಯಲಾರೆ ಬದುಕಲಾರೆ ಹಾದಿ ಬದಿಯ ಜೀವನ. ಕೈ ಮೈ ಎಲ್ಲ ಹುಣ್ಣು ಮಣ್ಣು ಪಾಲು ಜೀವನ, ಕಂಡ ಜನರು ದೂರ ಸರಿದು ಹೇಸುತಿಹರು ಮೈಮನ. ಯಾವ ಜನ್ಮ ಕರ್ಮ ಪಾಪ ಬೆನ್ನು ಹಿಡಿದ ರೋಗವು, ಎಷ್ಟು ಕಾಲ ತಿನ್ನಬೇಕೋ ಏಕೆ ಬರದೋ ಮರಣವು, ಏಕೆ ಬರದೋ ಮರಣವು, ಏಕೆ ಬರದೋ ಮರಣವು. ಮುಟ್ಟದಿರಿ, ಮುಟ್ಟದಿರಿ, ಮಹಾಪಾಪಿ ನಾನು. ನನ್ನ ಮುಟ್ಟಿದರೆ ಸಾಕು, ಪಾಪಿಯಾಗುವಿರಿ ನೀವು. ಅಂಜದಿರು ಸೋದರನೇ, ರೋಗ ಬರುವುದು ದೇಹ ಧರ್ಮವು, ಅದಕ್ಕೆ ಪಾಪ ಕಾರಣವಲ್ಲ. ಪಾಪಕರ್ಮದ ಫಲವೆಂದು ಮನೆಯಿಂದ ಹೊರಗಟ್ಟಿದರು ನನ್ನ. ಊರೊಳಗೆ ಇರಬಾರದೆಂದು ಜನ ಓಡಿಸಿದ ಮೇಲೆ ಬಂತನೆಗೆ ಬನ್ನ. ಏನ ಹೇಳಲಿ ತಮ್ಮ ಜನರ ತಿಳಿಗೇಡಿತನವ. ಹೆದರದಿರು, ನಿನ್ನೊಡನೆ ನಾನಿರುವೆ ನಂಬು. ಹುಣ್ಣ ತೊಳೆವೆ, ನಿನಗ ಔಷಧವ ಕೊಡುವೆ. ಬಾ ಬಾ ನನ್ನ ಜೊತೆಯಲ್ಲಿ, ನಿನ್ನ ಕೈ ಹಿಡಿವೆ. ಇವರೇ ವಂದನೀಯ ಗುರು ಅಗಸ್ಟಸ್ ಮುಲ್ಲರ್. ಜರ್ಮನಿಯ ಹ್ಯಾನೋವರದಿಂದ ಮಿಷನರಿಯಾಗಿ ಮಂಗಳೂರಿಗೆ ಬಂದ ಈ ದಾರ್ಶನಿಕ ವೈದ್ಯ ನೆಟ್ಟ ಗಿಡವೇ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆ, ವೈದ್ಯಕೀಯ ಹಾಗೂ ನರ್ಸಿಂಗ್ ಮಹಾವಿದ್ಯಾಲಯ. ಮಹಿಳೆಯರು ಸಮಾಜದ ಶಕ್ತಿ. ಆದರೆ ಸಮಾಜವೇ ಅವರನ್ನು ವಿದ್ಯೆಯಿಂದ ವಂಚಿಸಿ ಅವರ ಸಾಮರ್ಥ್ಯಕ್ಕೆ ಸಂಕೋಲೆ ಹಾಕಿ ಬಂಧಿಸಿತ್ತು.
ಅಧ್ಯಾತ್ಮ ಸಾಧನೆ, ಸಮಾಜ ಸೇವೆಗೆ ಅವಕಾಶವೇ ಇಲ್ಲದಿದ್ದ ಕಾಲದಲ್ಲಿ ಮಂಗಳೂರು ಧರ್ಮ ಪ್ರಾಂತವು ಸ್ತ್ರೀ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಅವಳ ವಿಕಾಸಕ್ಕೆ ತಳಪಾಯ ಹಾಕಿತು. ಸ್ತ್ರೀ ಸಬಲೀಕರಣದ ದಾರಿಯನ್ನು ನಿರ್ಮಾಣ ಮಾಡಿತು. ಮಹಿಳಾ ಕನ್ಯಾ ಮಠಗಳು ಅಸ್ತಿತ್ವಕ್ಕೆ ಬಂದವು. ಮಹಿಳೆಯರಿಂದಲೇ ಮಹಿಳೆಯರೇಳಿಗೆ ಸತ್ಯವ ತಿಳಿದರು ರೈಮಂಡರು. ನಾಲ್ವರು ಕನ್ಯಾ ಸ್ತ್ರೀಯರ ಸೇರಿಸಿ ಕನ್ಯಾ ಮಠವನ್ನು ಕಟ್ಟಿದರು. ನಾಲ್ವರು ಕನ್ಯಾ ಸ್ತ್ರೀಯರ ಸೇರಿಸಿ ಕನ್ಯಾ ಮಠವನ್ನು ಕಟ್ಟಿದರು. ಬೆಥನಿ ಹೆಸರಲಿ ಸೇವೆಗೆ ತೊಡಗಿತು, ಜಾಗೃತಿ ಮೂಡಿತು ಸ್ತ್ರೀಯರಲಿ. ಹಳ್ಳಿಯ ಜನರಿಗೆ ಶಿಕ್ಷಣ ನೀಡಿತು, ಭರವಸೆ ಮೂಡಿತು ಬಡವರಲಿ. ಹಳ್ಳಿಯ ಜನರಿಗೆ ಶಿಕ್ಷಣ ನೀಡಿತು, ಭರವಸೆ ಮೂಡಿತು ಬಡವರಲಿ. ಕಾರ್ಮೆಲ್ ಕನ್ಯಾ ಸ್ತ್ರೀಯರ ಮಠವು ಮಾಡಿದ ಸೇವೆಯು ಅಗಣಿತವು. ಕಾರ್ಮೆಲ್ ಕನ್ಯಾ ಸ್ತ್ರೀಯರ ಮಠವು ಮಾಡಿದ ಸೇವೆಯು ಅಗಣಿತವು. ಚಾರಿಟಿ ಭಗಿನಿಯರೆಲ್ಲರ ದುಡಿಮೆಯು ಮಹಿಳೆಯ ಹಿರಿಮೆಗೆ ಕಾರಣವು. ಚಾರಿಟಿ ಭಗಿನಿಯರೆಲ್ಲರ ದುಡಿಮೆಯು ಮಹಿಳೆಯ ಹಿರಿಮೆಗೆ ಕಾರಣವು. ಬಗೆ ಬಗೆ ಕನ್ಯಾ ಮಠಗಳು ಬೆಳೆದವು, ಶಿಕ್ಷಣ ಪ್ರಸಾರ ಕಾನ್ವೆಂಟು. ಬಗೆ ಬಗೆ ಕನ್ಯಾ ಮಠಗಳು ಬೆಳೆದವು, ಶಿಕ್ಷಣ ಪ್ರಸಾರ ಕಾನ್ವೆಂಟು. ಮಹಿಳೆಯರೆಲ್ಲರೂ ಶಿಕ್ಷಣ ಪಡೆದರೆ ಅವರಿಗೆ ಖಂಡಿತ ಬಾಳುಂಟು. ಮಹಿಳೆಯರೆಲ್ಲರೂ ಶಿಕ್ಷಣ ಪಡೆದರೆ ಅವರಿಗೆ ಖಂಡಿತ ಬಾಳುಂಟು. ಶಿಕ್ಷಣ, ಆರ್ಥಿಕ, ಧಾರ್ಮಿಕ, ಲೌಕಿಕ ವಿಧ ವಿಧ ಕ್ಷೇತ್ರದ ಸೇವೆಯಲ್ಲಿ ಮಹಿಳೆಯರೆಲ್ಲರೂ ಮುನ್ನಡೆ ಸಾಧಿಸಿ ಕೀರ್ತಿಯ ಪಡೆದರು ಬದುಕಿನಲ್ಲಿ. ರೋಷನಿ ನಿಲಯವು ಸಮಾಜ ಸೇವೆಗೆ ಹೆಸರನ್ನು ಪಡೆಯಿತು ಜನರಲ್ಲಿ. ಸಂಶೋಧನೆಯಲ್ಲಿ ಶಿಕ್ಷಣ ಹೆಚ್ಚಿತು, ಹೊಸತನ ತಂದಿತು ಕಲಿಕೆಯಲ್ಲಿ. ನಿಸ್ಸಹಾಯಕರನ್ನು, ದುರ್ಬಲರನ್ನು, ಅನಾಥರನ್ನು ಚೈತನ್ಯ ತುಂಬಿ ಹಿಡಿದೆತ್ತುವುದೇ ನಿಜವಾದ ಧರ್ಮ ಎಂಬ ದೀಕ್ಷೆಯನ್ನು ಪಡೆದ ಕ್ರೈಸ್ತ ಸನ್ಯಾಸಿ ಸನ್ಯಾಸಿನಿಯರು ಇಂಥ ಅಸಹಾಯಕರ ಸೇವೆಗೆ ಒದಗಿದರು. ವೃದ್ಧಾಶ್ರಮ, ಅನಾಥಾಶ್ರಮ, ವಿಕಲಚೇತಸರಿಗಾಗಿ ತೆರೆದ ಸ್ಪೆಷಲ್ ಸ್ಕೂಲ್ ಇವೆಲ್ಲವೂ ಸರ್ವರಿಗೂ ಬದುಕು ಸಲ್ಲಬೇಕು ಎಂಬ ಅವರ ಕಳಕಳಿಗೆ ಮಾದರಿಯಾಗಿವೆ. CODP ಸಂಸ್ಥೆ ದೀನ ದಲಿತರ ಮತ್ತು ಮಹಿಳೆಯರ ಸಬಲೀಕರಣದ ಒಂದು ಜ್ವಲಂತ ಸಾಕ್ಷಿ. ಈ ಧರ್ಮ ಪ್ರಾಂತವು ಸ್ಥಳೀಯ ಸಂಸ್ಕೃತಿಯನ್ನು ಅಪಾರ ಗೌರವದಿಂದ ಕಂಡಿದೆ. ಅದಕ್ಕೆ ಒಂದು ನಿದರ್ಶನ ತೆನೆ ಹಬ್ಬ.
ಶೃಂಗಾರದ ತೇನೆ ಹೊತ್ತು ಬಂದೆವು ನಾವು ಭಕ್ತಿಯಿಂದ. ಬಂಗಾರದ ತೆರೆ ಶೃಂಗಾರದ ತೆರೆ ಹೊತ್ತು ಬಂದೆವು ನಾವು ಭಕ್ತಿಯಿಂದ. ಹಾಲು ತುಂಬಿದ ತೇನೆ ಬೆಳೆದು ಬಾಗಿದ ತೇನೆ ಹೊಸ ಪೈರನು ನಾವು ಶ್ರದ್ಧೆಯಿಂದ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಮಾತೆ ಮರಿಯಮ್ಮ ನಮ್ಮ ಮಹತಾಯಿ ಅವಳು ಹುಟ್ಟಿದ ಹಬ್ಬ ತೇನೆ ಹಬ್ಬ. ಮಾತೆ ಮರಿಯಮ್ಮ ನಮ್ಮ ಮಹತಾಯಿ ಅವಳು ಹುಟ್ಟಿದ ಹಬ್ಬ ತೆನೆ ಹಬ್ಬ. ಅವಳ ಕೃಪೆಯಿಂದ ನಮ್ಮ ಬಾಳು ಚೆಂದ ಕೊಡುವರು ನಮಗೆಲ್ಲ ಸಿಹಿ ಕಪ್ಪ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಎತ್ತಾನ ತೈ ತೈ ತಗ ತೈ ತೈ ತಗ ತೈ ತೈ ತಗ ತೈ. ಸಾಹಿತ್ಯ ಸಾಧಕರು, ಸಂಗೀತ ಪರಿಣತರು, ಕ್ರೀಡಾಪಟುಗಳು, ಚಿತ್ರಕಾರರು, ರಾಜಕೀಯ ಮುತ್ಸದಿಗಳು, ಕಲಾವಿದರು, ಅನೇಕ ಪ್ರತಿಭಾನ್ವಿತರು ಈ ಧರ್ಮ ಪ್ರಾಂತದ ಶಕ್ತಿಯಾಗಿ ಹೊರಹೊಮ್ಮಿರುವರು. ಕೊಂಕಣಿಯ ಕ್ರಿಸ್ತ ಪುರಾಣ ಕೃತಿಯು ಜನಪ್ರಿಯವಾಗಿದೆ. ರಾಕ್ಣೋ, ಅಂಚಿಮಾಯಿ, ಕಾಸುಲೋ, ಆಮ್ಸೋ ಯುವಕ್, ಜೇಸೂಚಿ ಸುವಾರ್ತ ಮೊದಲಾದ ಪತ್ರಿಕೆಗಳನ್ನು ಇತ್ತಿದೆ. ಕೊಡಿಯಲ್ ಬೈಲ್ ಮುದ್ರಣಾಲಯ, ಮಂಗಳ ಪ್ರಕಾಶನಾಲಯ ಇವೆಲ್ಲ ಹೆಸರಿಸಬೇಕಾದ ಕೊಡುಗೆಗಳು. ದೇಶದ ಸಮಾಜದ ಮುನ್ನಡೆಯ ದೊಡ್ಡ ಶಕ್ತಿ ಯುವಶಕ್ತಿ. ಅವರಲ್ಲಿ ಸಂಚಲನ ಮೂಡಿಸುವ ಮಹತ್ ಕಾರ್ಯ ಮಾಡುತ್ತಿರುವ ICYM, YSM, YCS ಸಂಘಟನೆಗಳು ಮಂಗಳಜ್ಯೋತಿ, ಕುಟುಂಬ ಹಿತ ಕಲ್ಯಾಣ ಕೇಂದ್ರ, ಕೆನರಾ ಕಮ್ಯುನಿಕೇಷನ್ ಕೇಂದ್ರ, ಸಂದೇಶ ಸಾಂಸ್ಕೃತಿಕ ಪ್ರತಿಷ್ಠಾನ, SVP, ಕ್ಯಾಥೋಲಿಕ್ ಸಭಾ, ಸ್ತ್ರೀ ಸಂಘಟನೆಗಳು ಇವುಗಳ ಕೊಡುಗೆ ವಿಶಿಷ್ಟವಾದುದು. ದೇಶಭಕ್ತಿಯ ದಾರಿಯಲ್ಲಿ ನಡೆದವರು ಈ ಧರ್ಮ ಪ್ರಾಂತದ ಜನರು. ಸ್ವಾತಂತ್ರ್ಯ ಚಳುವಳಿಯ ಅಂಗವಾಗಿ ನಡೆದ ಸ್ವದೇಶಿ ಚಳುವಳಿಯಲ್ಲಿ ಭಾಗವಹಿಸಿದ ಕೀರ್ತಿ ಇವರಿಗೂ ಸಲ್ಲುತ್ತದೆ. ಅಸ್ಪೃಶ್ಯತಾ ನಿವಾರಣೆ, ಮದ್ಯಪಾನ ನಿಷೇಧದಂಥ ಸಾಮಾಜಿಕ ಚಳುವಳಿಯಲ್ಲಿ ಭಾಗವಹಿಸಿದ ಹಿರಿಯರು ಇಲ್ಲಿರುವರು. ಮಂಗಳೂರು ಧರ್ಮ ಪ್ರಾಂತ್ಯ ಅಸ್ತಿತ್ವಕ್ಕೆ ಬಂದ ಮೇಲೆ ಧರ್ಮಾಧ್ಯಕ್ಷರಾಗಿ ನೇಮಕಗೊಂಡು ಪರಮ ವಂದನೀಯರಾದ ನಿಕೋಲಸ್ ಮರಿಯಾ ಪಗಾನಿಯವರು 1895ರವರೆಗೆ ಕಾರ್ಯನಿರ್ವಹಿಸಿದರು. ಅವರ ತರುವಾಯ ಧರ್ಮಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಈ ಕ್ಷೇತ್ರದ ಮುನ್ನಡೆಗೆ ಕಾರಣರಾದವರು ಪರಮ ವಂದನೀಯರಾದ ಅಬುಂದಿಯಸ್ ಕವಾದಿನಿ, ಪಾಲ್ ಪೆರಿನಿ, ವೆಲೆರಿಯನ್ ಜೆ ಡಿಸೋಜಾ, ವಿಕ್ಟರ್ ರೊಸಾರಿಯೋ ಫರ್ನಾಂಡೆಸ್, ಬೆಸಲ್ S.T. ಫೆರಸ್, ರೇಮಂಡ್ ಡೆಮೆಲ್ಲೋ, ಬ್ಯಾಸಲ್ S. ಡಿಸೋಜಾ ಈ ಗಣ್ಯಾತಿಗಣ್ಯರು. 1996ರಿಂದ ಈ ಧರ್ಮ ಪ್ರಾಂತದ ಸೂತ್ರ ಹಿಡಿದಿರುವವರು ಪರಮ ವಂದನೀಯ ಅಲೋಷಿಯಸ್ ಪಾಲ್ ಡಿಸೋಜರು. ಜಾತಿ ಮತ ಭೇದವಿಲ್ಲದೆ ಯೇಸುಕ್ರಿಸ್ತರ ಸದಾಶಯದಂತೆ ಮಾನವ ಜನಾಂಗದ ಒಳಿತನ್ನು ದಿಟ್ಟಿಸಿ ನೋಡುತ್ತಿರುವ ಸಮದೃಷ್ಟಿಯ ದಾರ್ಶನಿಕ. ಶತಮಾನೋತ್ತರ ರಜತ ಮಹೋತ್ಸವದ ಈ ಶುಭ ಸುಂದರ ಸಂದರ್ಭದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯವು ಹಾಕಿಕೊಂಡಿರುವ ಭವಿಷ್ಯದ ಯೋಜನೆ, ಘನವಾದ ಭಾವನೆ, ದುರ್ಬಲ ವರ್ಗಗಳ ಸಬಲೀಕರಣ.
ಸರಿಸಮಭಾವನೆ ಬೆಳೆಸುವುದು, ಆರ್ಥಿಕ ಸಬಲತೆಗೆ ಅವಕಾಶ ಕಲ್ಪಿಸಿ ಉದ್ಯೋಗ ತರಬೇತಿ ನೀಡುವುದು, ಉದ್ಯೋಗ ತರಬೇತಿ ನೀಡುವುದು. ಜಾತಿಯ ತರತಮ ಭಾವನೆ ಇಲ್ಲದೆ ಆಶಯಹೀನರ ನೋಡುವುದು, ಮನೆಗಳ ಕಟ್ಟಿಸಿ ಭರವಸೆ ಮೂಡಿಸಿ ಬಾಳಿಗೆ ಸಬಲತೆ ಭರಿಸುವುದು, ಬಾಳಿಗೆ ಸಬಲತೆ ಭರಿಸುವುದು. ದುರ್ಬಲ ವರ್ಗಕ್ಕೆ ಉನ್ನತ ಶಿಕ್ಷಣ ಕೊಡಿಸಲು ಸಹಾಯ ಮಾಡುವುದು, ಬಡಜನ ವರ್ಗಕ್ಕೆ ವೃತ್ತಿ ಶಿಕ್ಷಣಕ್ಕಾಗಿ ಸಹಕಾರ ಯೋಜನೆ ಹಾಕುವುದು, ಸಹಕಾರ ಯೋಜನೆ ಹಾಕುವುದು. ಆರೋಗ್ಯ ವಂಚಿತ ಜನರಿಗೆ ಸೌಲಭ್ಯ ಸುಲಭ ಶುಶ್ರೂಷೆಯ ವ್ಯವಸ್ಥೆಯು, ಹೊಸ ತಂತ್ರ ಯೋಜನೆ ಕೃಷಿಕರಿಗೆ ಒದಗಿಸಿ ಬೆಂಬಲ ನೀಡುವುದು ವ್ಯವಸಾಯಕ್ಕೆ, ಬೆಂಬಲ ನೀಡುವುದು ವ್ಯವಸಾಯಕ್ಕೆ. ಜನರೊಳು ಜಾತಿಯ ಭೇದವ ಕಳೆಯುವ ಅರಿವಿನ ಚಿಂತನೆ ನಡೆಸುವುದು, ಸ್ನೇಹ ಸೌಹಾರ್ದದಿ ಜನ ಸಾಮರಸ್ಯದಿ ನೆಮ್ಮದಿಯಿಂದಲಿ ಬಾಳುವುದು, ನೆಮ್ಮದಿಯಿಂದಲಿ ಬಾಳುವುದು. ಮಂಗಳೂರು ಧರ್ಮ ಪ್ರಾಂತವು ಜಗದ ಹಿತ ಸಾಧನೆಗೆ ಆತ್ಮಶಕ್ತಿಯಾಗಲಿ, ಅಧ್ಯಾತ್ಮದ ದಿವ್ಯ ಬೆಳಕು ಪ್ರಜ್ವಲಿಸಲಿ, ಬೆಳಕಿಂದ ಜನತೆಯ ಬಾಳು ಉಜ್ವಲಿಸಲಿ, ಉಜ್ವಲಿಸಲಿ. ಈ ಧರ್ಮ ಪ್ರಾಂತ ಅರಳಿ, ಸಿರಿ ಬೆಳಕಿನಿಂದ ಹೊಳೆ ಹೊಳೆದು ಬೆಳಗಿ ಈ ಧರ್ಮ ಪ್ರಾಂತ ಅರಳಿ, ಒಳಗೊಳಗೆ ಮೊಳೆದು ನೆಲವೆಲ್ಲ ಬೆಳೆದು ಮನ ತುಂಬಿ ಹಸುರು ಮರಳಿ, ಒಳಗೊಳಗೆ ಮೊಳೆದು ನೆಲವೆಲ್ಲ ಬೆಳೆದು ಮನ ತುಂಬಿ ಹಸುರು ಮರಳಿ, ಸಿರಿ ಬೆಳಕಿನಿಂದ ಹೊಳೆ ಹೊಳೆದು ಬೆಳಗಿ ಈ ಧರ್ಮ ಪ್ರಾಂತ ಅರಳಿ.
ಆಗ ಎಡೆ ಬಿಡದೆ ಗೈದು ಹೃದಯದಲ್ಲಿ ಪ್ರೀತಿ ಮಿಡಿದು ವರ ಜಗತ್ಪಾಲ ಶ್ರೀ ಪೋಪ ಗುರುವು ದರ್ಶನವ ಕೊಟ್ಟು ಇಲ್ಲಿ ವರ ಜಗತ್ಪಾಲ ಶ್ರೀ ಪೋಪ ಗುರುವು ದರ್ಶನವ ಕೊಟ್ಟು ಇಲ್ಲಿ ಈ ಧರ್ಮ ಪ್ರಾಂತದ ಒಳಿತ ಕಂಡು ಹರಸಿದರು ಪ್ರೀತಿಯಲ್ಲಿ ಸಿರಿ ಬೆಳಕಿನಿಂದ ಹೊಳೆ ಹೊಳೆದು ಬೆಳಗಿ ಈ ಧರ್ಮ ಪ್ರಾಂತ ಅರಳಿ ಮಾತೆ ತೆರೆಸಮ್ಮ ತಾಯಿ ಮಮತೆಯಲ್ಲಿ ಇಲ್ಲಿ ಬಂದು ವಾತ್ಸಲ್ಯ ತುಂಬಿ ಹರಸಿದರು ತಾಯಿ ಚೈತನ್ಯ ನಮಗೆ ತಂದು 120 ಮೇಲೈದು ವರುಷ ಎಷ್ಟೊಂದು ಹರುಷ ನೋಡಿ 120 ಮೇಲೈದು ವರುಷ ಎಷ್ಟೊಂದು ಹರುಷ ನೋಡಿ ಇನ್ನಷ್ಟು ಬೆಳಕು ಬೆಳಗಿ ಬರಲಿ ಜನರೆಲ್ಲ ಶುಭವ ಮಾಡಿ ಗುರುದೇವ ದೇವ ಜಯ ದೇವ ದೇವ ಮಂಗಳವು ನಿಮಗೆ ಗುರುವೇ ಶ್ರೀ ಗುರುವೇ ಜಯವು ಮಹಾಗುರುವೇ ಜಯವು